ಉಳ್ಳಾಲ ನಗರಸಭಾ ಸದಸ್ಯರಿದ್ದು ಸೌಹಾರ್ದ ಇಫ್ತಾರ್ ಕೂಟ ಬಕ ನಿವೃತ್ತ ಸಹಾಯಕ ಅಭಿಯಂತರರು ಶ್ರೀ ಉಮೇಶ್ ಕಾಮತ್ರೆಗೆ ಬೀಳ್ಕೊಡುಗೆ ಲೇಸನು ಗುರುವಾರ ಬೈಯಾಗಿ ನಡಪಾಯರು. ಉಳ್ಳಾಲ ನಗರಸಭಾ ಸದಸ್ಯರಿದ್ದು ಸೌಹಾರ್ದ ಇಫ್ತಾರ್ ಕೂಟ ಬೊಕ್ಕ ನಿವೃತ್ತ ಸಹಾಯಕ ಅಭಿಯಂತರರು ಶ್ರೀ ಉಮೇಶ್ ಕಾಮತ್ರೆಗೆ ಬೀಳ್ಕೊಡುಗೆ ಲೇಸನು ಗುರುವಾರ ಬಯ್ಯರ್ ನಡಪಾಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ನಗರಸಭಾ ಮಾಜಿ ಅಧ್ಯಕ್ಷರು ಹುಸೇನ್ ಕುನಿಮೋನು ಕರ್ತವ್ಯದ ಪೊರ್ತೊಡ್ಲ ನಿವೃತ್ತಿರ್ದು ಬೊಕ್ಕಲ ನಗರಸಭೆತ ಬುಲಿಚಿಲ್ಗಾದ್ ಪ್ರಾಮಾಣಿಕ ಸೇವೆ ಸಂದಾಯನ ಕಾಮತೆರು ನಿವೃತ್ತ ರಾಯನೇರ್ದು ಬೊಕ್ಕಲ ನಮ್ಮ ಕೈತಳ್ಳೆ ಉಪ್ಪೆರೆಯ್ತದ ಸಲಹೆ ಸಹಕಾರ ಏಪಲ ತಿಕ್ಕೋಡಾತನ ಪಂಡ ತೆರಿಪಾಯರು. AW ಆಗಿದ್ರು ಅಲ್ಲದೆ ಬೇಕಾದಷ್ಟು ನನ್ನ ಅವಧಿ ಮುಗಿದ ನಂತರ ಬೇಕಾದಷ್ಟು ಬಡವರಿಗೆ ಲೆಟರ್ ದರಪತ್ರವನ್ನು ಕೊಟ್ಟಿದ್ದಾರೆ. ಅಂತ ಉಪಕಾರ ಮಾಡಿದ ಜನರಾಗಿ ಈ ಕಾಮತರಾಗಿದ್ದಾರೆ. ಆಗಿರುವ ದೇವರು ಅವರಿಗೂ ಅವರ ಕುಟುಂಬಕ್ಕೂ ಶುಭ ಹಾರೈಸಿ ನನ್ನ ಕೃತಜ್ಞತೆ ದೇವರ ಹತ್ರ ಪ್ರಾರ್ಥಿಸಿ ಅವರಿಗೆ ಆಶೀರ್ವಾದ ಕೊಟ್ಟು ಸದಸ್ಯರು ಮೊಹಮ್ಮದ್ ಮುಕ್ಕಚ್ಚೇರಿ ಪಾತಿರಂದು ನಗರಸಭೆಟ್ ಕರ್ತವ್ಯ ಸಂದಾಯನ ಪೊರ್ತುಡು ಆಧಾರ್ ಕಾರ್ಡ್ ದಿಂಜ ದೃಢಪತ್ರ ಕೊರ್ಪುನ ಮೂಲಕ ಸಾಮಾನ್ಯ ಜನಗಳಿಗೆ ಎಡ್ಡೆ ಸೇವೆ ಕೊಡ್ತಿರ ಪಂಡದ ಶ್ಲಾಘಿಸಾಯರು. ನಮ್ಮ ಇಂಜಿನಿಯರ್ ರವರ ತಂದೆ ಕೂಡ ಉಳ್ಳಾಲದವರೇ, ಅವರು ಕೂಡ ಇಲ್ಲಿ ಹೆಚ್ಚು ಒಡನಾಟದಲ್ಲಿ ಇದ್ದವರು. ನಮ್ಮ ಇಂಜಿನಿಯರ್ ರವರು ಸುಮಾರು 2.5 ವರ್ಷಗಳಲ್ಲಿ ಅವರು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುವುದಕ್ಕಿಂತ ಅವರು ಆಧಾರ್ ಕಾರ್ಡ್ಗೆ ದೃಢಪತ್ರವನ್ನು ಕೊಟ್ಟದ್ದರಲ್ಲಿ ಹೈಯೆಸ್ಟ್ ಕೊಟ್ಟದ್ದಿದ್ದರೆ ನಮ್ಮ ಇಂಜಿನಿಯರ್ ಅಂತ ಹೇಳಿ, ಇದರಿಂದ ಅನೇಕ ಜನರಿಗೆ ಬಹಳಷ್ಟು ಉಪಕಾರ ಆಗಿದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಇದ್ದೇನೆ. ಅವರ ತಾಂತ್ರಿಕ ಕೆಲಸ ಅಲ್ಲದೆ ಇಂತಹ ಒಂದು ಸಾಮಾಜಿಕ ಕೆಲಸವನ್ನು ರೂಢಿಯಾಗಿರಿಸುವುದು ಇದು ಬಾಕಿ ಇರತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒಂದು ಮಾದರಿ. ಈ ಪೊರ್ತುಡು ಶ್ರೀ ಉಮೇಶ್ ಕಾಮತ್ರೆಗೆ ಮಾನಾದಿಗೆ ಮಲ್ತೆರು. ಮಾನದಿಗೆನ ಪಡೆಯೊಂಡಿನ ಶ್ರೀ ಉಮೇಶ್ ಕಾಮತ್ ತನ್ನ ಕರ್ತವ್ಯದ ಪೊರ್ತುಡು ಸಹಕಾರ ಮಲ್ತಿನ ಮಾತರೆಗ್ಲ ಸೊಲ್ಮೆ ಸಂದಾಯರು. ಯಾರಿಗಾರು ನನ್ನಿಂದ ಮನಸ್ಸಿಗೆ ನೋವಾಗಿರಬಹುದು, ಯಾವುದೊಂದು ಕೆಲಸದ ದೃಷ್ಟಿಯಿಂದ ನಾನು ಏನಾದ್ರು ಮಾತಾಡಿರ್ಬೋದು, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ನನ್ನಿಂದ ಯಾರಿಗೇನು ಉಪಕಾರ ಮಾಡಲಿಕ್ಕೆ ನನಗೆ ಎಷ್ಟು ಸಾಧ್ಯ ಉಂಟು ನಾನು ಅದು ಮಾಡಿದ್ದೇನೆ. ಆದರೆ ಯಾರಿಗೂ ಅಪಕಾರ ಮಾಡುವ ಒಂದು ಇದನ್ನು ನಾನು ತಗೊಳ್ಳಿಲ್ಲ. ಕೆಲವರಿಗೆ ಒಬ್ಬರಿಗೆ 4 ಜನರಿಗೆ ಸಹಾಯ ಹೋಗೋದ್ರಲ್ಲಿ ಒಬ್ಬರಿಗೆ ಸ್ವಲ್ಪ ಅನಾನುಕೂಲ ಆಗೋದು ಸಹಜ, ಅನಿವಾರ್ಯತೆ ಇರ್ತದೆ ಕೆಲವೊಮ್ಮೆ. ಅಂತಹ ಸಂದರ್ಭದಲ್ಲಿ ನಿಷ್ಠುರವಾಗಿ ಮಾತಾಡಿರ್ಬೋದು. ಆದರೆ ನಾನು ಇಲ್ಲಿ ಬಂದದಕ್ಕೆ ನನಗೆ ಈ ಪ್ರೀತಿ ಆಧಾರವನ್ನು ತೋರಿಸಿದ ತಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಹೇಳಿ ಕೌನ್ಸಿಲರ್ಲಿನ ಪರವಾದ ಅಯೂಬ್ ಮಂಜಿಲ ಅಭಿನಂದನಾ ಭಾಷಣ ಮಲ್ತೆರು. ವಿದ್ಯಾರಣ್ಯ ನಗರದ ನಿವಾಸಿ ದಿವಂಗತ ಕಾಮತ್ರವರ ಸುಪುತ್ರರಾದ ಸನ್ಮಾನ್ಯ ಉಮೇಶ್ ಕಾಮತ್ರವರು ಸುಮಾರು 38 ವರ್ಷಗಳ ಕಾಲ ಸುದೀರ್ಘ ಒಂದು ಸರಕಾರಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹಳಷ್ಟು ಪ್ರಾಮಾಣಿಕ ಮತ್ತು ಜನರ ಮೇಲೆ ಕರುಣೆಯನ್ನು ತೋರಿಸುವ ಮೂಲಕ ಬಹಳಷ್ಟು ಒಂದು ಸೇವೆಯನ್ನು ಮಾಡಿದ್ದಾರೆ. ನಗರಸಭಾ ಸದಸ್ಯರು ಭಾರತಿ ಸನ್ಮಾನಿತರನ್ನ ಪರಿಚಯ ಮಲ್ತೆರು. ನಗರಸಭೆದ ಕಿರಿಯ ಅಭಿಯಂತರರು ರೇಣುಕಾ, ಸದಸ್ಯರು ಬಾಜಿಲ್ ಡಿಸೋಜಾ, ಗೀತಾಬಾಯಿ, ಶಶಿಕಲಾ, ಭವಾನಿ, ಅಸ್ಗರ್ ಅಲಿ, ರವಿಚಂದ್ರ ಗಟ್ಟಿ, ಪ್ರಮುಖರು ಯೂಸುಫ್ ಕೋಡಿ, AR ನಜೀರ್ ಕೋಡಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅವರ ಬೊಕ್ಕ ಇಫ್ತಾರ್ ಕೂಟ ನಡೆತಂದು.